ಅಮೃತ ಪ್ರಕಾಶ ಪತ್ರಿಕೆಯ 34ನೇ ಸರಣಿ ಕಾರ್ಯಕ್ರಮದ ಅಂಗವಾಗಿ ನಿವೃತ್ತ ಶಿಕ್ಷಕಿ ಶ್ರೀಮತಿ ಪುಷ್ಪಾ ಜೋಗಿಯವರ ಪಂಚಪುರ್ಪ ತುಳು ನಾಟಕ ಸಂಕಲನ ಬಿಡುಗಡೆ ಸಮಾರಂಭವು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆಯಿತು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯಕ್ಷಗಾನ ರಂಗ ನಿರ್ದೇಶಕರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿಯವರು ನಾಟಕ ಸಂಕಲನವನ್ನು ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಪುಷ್ಪಾ ಜೋಗಿಯವರು ತುಳು ಕನ್ನಡ ಸೇರಿದಂತೆ ಕಲೆ, ಸಾಹಿತ್ಯ ಹಾಗೂ ಇತರ ಚಟುವಟಿಕೆಗಳಲ್ಲಿ ಸದಾ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಬೆಳೆದು ಬಂದವರು. ಪಂಚಪುರ್ಪ ಎನ್ನುವುದು ಇವರ 4ನೇ ಕೃತಿಯಾಗಿದೆ. ಇನ್ನಷ್ಟು ಅವರು ಕೃತಿಗಳನ್ನು ರಚಿಸಲಿ ಎಂದು ಹೇಳಿದರು. ನಾವು ನಮ್ಮ ನಾಡಭಾಷೆ, ನಮ್ಮ ಮಾಧ್ಯಮದ ಭಾಷೆ ಕನ್ನಡವಾಗಿದ್ದುಕೊಂಡು ವ್ಯಾಪಾರಿಕ ನೆಲೆಯಲ್ಲಿ ನಾವು ಕನ್ನಡ ಭಾಷೆಯನ್ನು ಬಳಸ್ತಾ ಇದ್ದರೂ ಕೂಡ ನಮ್ಮ ತುಳುನಾಡಿನ ತುಳು ಭಾಷೆಯ ಮಹತ್ವ, ಸತ್ವ, ಹಾಗೆ ನಮ್ಮ ತುಳುನಾಡಿನ ಸಂಸ್ಕೃತಿ ಇವೆಲ್ಲವೂ ಇಂದಿನ ತನಕ ಇಷ್ಟು ಪ್ರಜ್ವಲಮಾನವಾಗಿ ಉಳಿದಿರುವುದು ಸಂತೋಷದ ಸಂಗತಿ. ಇವರು ನಿವೃತ್ತ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಪುಷ್ಪಾ ಜೋಗಿಯವರು ತುಳು ಕನ್ನಡ ಭಾಷೆ ಸೇರಿದಂತೆ ಕಲೆ, ಸಾಹಿತ್ಯ ಹಾಗೂ ಇತರ ಚಟುವಟಿಕೆಗಳಲ್ಲಿ ಸದಾ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಬೆಳೆದು ಬಂದವರು. ಈ ಹರೆಯದಲ್ಲೂ ಕೂಡ ಇಂತಹ ಉತ್ಸಾಹವನ್ನು ತೋರಿ ಈ ಕೃತಿಯನ್ನು ಬಿಡುಗಡೆ ಮಾಡಿರುವುದು ಸಂತೋಷದ ವಿಚಾರ. ಮತ್ತು ಈ ಹರೆಯದಲ್ಲೂ ಅವರ ಏರು ಜವನದ ಉತ್ಸಾಹದಂತೆ ಅವರ ಚಟುವಟಿಕೆಯನ್ನೆಲ್ಲ ನಾವು ಮೆಚ್ಚಲೇ ತಕ್ಕದ್ದು. ಪಂಚಪುರ್ಪ ಎನ್ನುವುದು ಇವರ 4ನೆಯ ಕೃತಿ ಇವತ್ತು ಬಿಡುಗಡೆಗೊಂಡಿದೆ. ನಾವೆಲ್ಲರೂ ಅವರನ್ನು ಶ್ಲಾಘಿಸಬೇಕು ಮತ್ತು ಅವರಿಂದ ಇನ್ನಷ್ಟು ಕೃತಿಗಳು ಲೋಕಕ್ಕೆ ಅರ್ಪಣೆ ಆಗಬೇಕು ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಬೇಡುತ್ತೆ. ಮತ್ತೊಂದು ವಿಚಾರ ಏನಂದರೆ, ನಮ್ಮ ಅಮೃತ ಪ್ರಕಾಶ. ಅಮೃತ ಎನ್ನುವುದು ಏನು, ನಮ್ಮನ್ನು ಸದಾ ಉಳಿಸ್ತದೆ ಅಂತ ಅರ್ಥ. ನಾನು ಕೂಡ ಜ್ಞಾನಾಮೃತ ಮಂಗಳೂರು ಸಂಸ್ಥೆ ಸ್ಥಾಪನೆ ಮಾಡಿ ಈ ನೈತಿಕ ಮೌಲ್ಯದ ವಿಚಾರಗಳ ಬಗ್ಗೆ ಪ್ರವಚನ, ಭಾಷಣ ಇತ್ಯಾದಿಗಳನ್ನು ಮಾಡುತ್ತಾ ಬಂದವರು. ಅನಂತರ ಮಂಗಳೂರಿನ ಶಂಕರ ಅಡ್ಯಂತಾಯ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಮಾತನಾಡಿ, ಪಂಚಪುರ್ಪ ತುಳು ನಾಟಕದಲ್ಲಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡಿದ್ದಾರೆ. ವಿಭಿನ್ನವಾದ ರೀತಿಯಲ್ಲಿ ನಾಟಕಗಳನ್ನು ಬರೆದಿರುವ ನಾಟಕ ಮಕ್ಕಳಲ್ಲಿ ವಿಶೇಷ ಆಸಕ್ತಿಯನ್ನ ಬೆಳೆಸುವಲ್ಲಿ ಸಹಕಾರಿಯಾಗ್ತದೆ ಎಂದು ಹೇಳಿದರು. ಒಬ್ಬರು ಶಿಕ್ಷಕರು, 4 ವಿದ್ಯಾರ್ಥಿಗಳು, ಒಬ್ಬ ಕೆಲಸದವರು, 10 ಪಾತ್ರಗಳಲ್ಲಿ ಸಮಾಜಕ್ಕೆ ಬೇಕಾದ ಒಂದು ಒಳ್ಳೆಯ ಸಂದೇಶವನ್ನು ಅವರು ನೀಡಿದ್ದಾರೆ. ನಾನು ಹಲವಾರು ಸಂದರ್ಭಗಳಲ್ಲಿ ನಾಟಕಗಳ ಮುಖ್ಯ ಉದ್ದೇಶ ಏನು ಎನ್ನುವುದು ಆಲೋಚನೆ ಮಾಡುವಾಗ ಅದರಲ್ಲಿ ಪ್ರೀತಿ, ಪ್ರೇಮ, ಒಬ್ಬ ವಿಲನ್, ಜಗಳ, ಅಂತ್ಯ, ಒಂದು ಸುಖಾಂತ್ಯ ಅಥವಾ ದುಃಖಾಂತ್ಯ ಈ ರೀತಿ ಇರ್ತದೆ. ಈ ರೀತಿಯ ಒಂದು ವಿಭಿನ್ನವಾದ, ಅಂದ್ರೆ ಈ ವಿಧಕ್ಕೆ ವಿರುದ್ಧವಾದ ವಿಭಿನ್ನವಾದ ರೀತಿಯಲ್ಲಿ ಒಂದು ನಾಟಕಗಳನ್ನು ಬರೆದು ವಿಶೇಷವಾಗಿ ಮಕ್ಕಳಿಗೆ ನಾವು ಹೇಳ್ತೇವೆ, ಈಗ ಇದನ್ನು ಈ ನಾಟಕಗಳನ್ನು ಹೇಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ 1-1.5 ಗಂಟೆಯಲ್ಲಿ ಮುಗಿಸುವಂತಹ ಈ ಅವಧಿಯ ಒಳಗಡೆ ಮುಗಿಸುವಂತಹ ಈ ನಾಟಕ ಮಕ್ಕಳಲ್ಲಿ ಒಳ್ಳೆಯ ಆಸಕ್ತಿಯನ್ನು ಬೆಳೆಸುವಲ್ಲಿ ಸಹಕಾರಿಯಾಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆ ಹೇಳಿದ್ರೆ, ನಾವು ಇವತ್ತು ನೋಡಿದ್ರೆ ತುಳು ರಂಗಭೂಮಿ ಇರಲಿ, ನಾಟಕಗಳು ರಂಗಭೂಮಿಯಿಂದಲೇ ನಮಗೆ ಇವತ್ತು ನಾಟಕಗಳು ಬೆಳೆದು ಬಂದಿದೆ. ನಂತರ ನಾವು ಚಲನಚಿತ್ರ ಮಾಧ್ಯಮವನ್ನು ನೋಡ್ತೇವೆ. ಚಲನಚಿತ್ರಗಳಲ್ಲಿ ಕೂಡ ಇವತ್ತು ವಿಶೇಷವಾದ ಸಾಧನೆಯನ್ನು ಮಾಡಿದಂತ ಎಲ್ಲ ಶ್ರೇಷ್ಠ ಕಲಾವಿದರ ಮೂಲವನ್ನು ನೀವು ಕೇಳಿದ್ರೆ, ನಾವೆಲ್ಲರೂ ಕೂಡ ಶಾಲೆಯಲ್ಲಿ ಪ್ರಾಥಮಿಕ ತರಗತಿಯಲ್ಲಿ ನಾಟಕದಲ್ಲಿ ಪಾತ್ರ ಮಾಡಿ ಮೇಲೆ ಬಂದಿದ್ದೇವೆ ಎನ್ನುವುದನ್ನು ಖಡಾಖಂಡಿತವಾಗಿ ಹೇಳ್ತಾರೆ ಅವರು. ಸೊ ಇಂತಹ ಒಂದು ರೀತಿಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಸಮಾಜಕ್ಕೆ ಸಂದೇಶವನ್ನು ನೀಡುವಲ್ಲಿ, ಈಗ ಗುಂಡಣ್ಣನ ಕಿರಿಕಿರಿ ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆ ಜ್ಞಾನ ಇಲ್ಲ, ಹಳ್ಳಿಯ ವಾಸಿಗಳಿಗೆ ನಗರದ ಬಗ್ಗೆ ಜ್ಞಾನ ಇಲ್ಲ, ನಗರವಾಸಿಗಳಿಗೆ ಹಳ್ಳಿಯ ಬಗ್ಗೆ ಜ್ಞಾನ ಇಲ್ಲ. ಸೊ ಈ ರೀತಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆಯ ಸಂದೇಶವನ್ನು, ಕೃಷಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ದೇಶವನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವಂತ ಒಂದು ಉತ್ತಮ ಸಂದೇಶವನ್ನು ನೀಡಿದಂತ ನಾಟಕ ಒಂದು ಇದಾಗಿದೆ. ಹಾಗೆ ಎಲ್ಲಾ ನಾಟಕಗಳು ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿವೆ ಅಂತ ಹೇಳಿ ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕಿ, ಲೇಖಕಿ ಪುಷ್ಪಾ ಜೋಗಿ, ಶಿಕ್ಷಕಿ ಕವಯತ್ರಿ ಸುಧಾ ನಾಗೇಶ್, ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು ಉಪಸ್ಥಿತರಿದ್ದರು.